ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಇದ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಮೇಯ್ನ್ ಇದ್ಕಿದ ಬೇಳೆನ ನೆನೆಸಿ ಇಟ್ಕೊಂಡಿದೆ. ಒಗ್ಗರಣೆಗೆ ಬೇಕಾಗಿರೋದು ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಸಣ್ಣಕ್ಕೆ ಹಚ್ಕೊಂಡಿರೋದು. ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕಿದು. ಜೀರಿಗೆ, ಧನಿಯಾ, ಒಣಮೆಣ್ಸಿನ್ಕಾಯಿ, ಅದರ ಜೊತೆಗೆ ಇದನ್ನು ಕರ್ಕೋಬೇಕು. ಈರುಳ್ಳಿ ಜೊತೆಗೆ ಕಾಳು ಹಾಕ್ಕೊಂಡು ಕರ್ಕೋಬೇಕು. ಇದು ಇನ್ನೊಂದು ಖಾರ. ಇದು ಬರೀ ಕಾಯಿ ಗಸಗಸೆ ಎರಡನ್ನೇ ಮಿಕ್ಸಿ ಮಾಡ್ಕೋಬೇಕು. ಸಾಸಿವೆ, ಈಗ ಫಸ್ಟು ಧನಿಯಾ, ಜೀರಿಗೆ, ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಣಮೆಣ್ಸಿನ್ಕಾಯಿಯು ಹಾಕ್ಬಿಡಿ. ಇದಾಗಿದೆ, ಸಾಕು. ಇದನ್ನು ಒಂದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಈರುಳ್ಳಿನ ಫ್ರೈ ಮಾಡಬೇಕು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಹಿಡಿ ಎಷ್ಟು ಹಾಕ್ಕೊಂಡ್ರೆ ಸಾಕು. ಅದು ಫ್ರೈ ಆಗಬೇಕು. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಅದಕ್ಕೆ ಸಾಸಿವೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಅದು ಹಿಂಗಾದ್ಮೇಲೆ ಗಮ್ಮನ್ನುತ್ತೆ. ಚಕ್ಕೆ, ಲವಂಗ ಅದಾದ್ಮೇಲೆ ಸ್ವಲ್ಪ ಇದು ಈರುಳ್ಳಿನೂ ಟೊಮೊಟೊ ಅದು ಹಾಕ್ಬಿಡಿ. ಒಂದು ನಿಮಿಷ ಮುಚ್ಚಿ. ಇವಾಗ ಇದು ಧನಿಯಾ, ಜೀರಿಗೆ ಇವೆಲ್ಲ ಪೌಡ್ರ್ ಮಾಡ್ಕೋಬೇಕು. ಇದು ಮುಗಿದ ತಕ್ಷಣ ಈ ಕಾಳು ಹಾಕಿ, ಇಕ್ಕಿದ ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷ ಮುಗಬೇಕು. ಮೊಗ್ಗಿದ್ದು ಸ್ವಲ್ಪ ಹಾಕಿದಂಗೆ ಇನ್ನೊಂದು ಕಡೆ ಬಾಯ್ಲ್ ಮಾಡ್ಕೊಂಡಿರ್ಬೇಕು ನೀರನ್ನ. ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಬೇಕು ಒಂದು 10 ನಿಮಿಷ. ನೋಡೋಣ ಈಗ ಕಾಳು ಬೆಂದಿದೆಯಾ ಅಂತ. ಕಾಳು ಬೆಂದಿದೆ. ಈಗ ಮೊದಲಿಗೆ ನಾವಿದು ಖಾರ ರುಬ್ಕೊಂಡಿದ್ದೀವಲ್ಲ, ಆ ಪೌಡರು, ಜೀರಿಗೆ, ಧನಿಯಾ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಅದನ್ನು ಕಾಳು ಒಂಚೂರು ಹಾಕ್ಕೊಂಡು ಕರ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫಸ್ಟ್ ಒಂದು 5 ನಿಮಿಷ ಕುದಿಸ್ಬೇಕು.
ಖಾರದೊಳಗೆ. ಅದೊಂದು 5 ನಿಮಿಷ ಕುದ್ದ ಮೇಲೆ ಕಾಯಿ ಗಸಗಸೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಒಂದು 5 ನಿಮಿಷ ಕುದಿಬೇಕದು. ನೋಡಿ 5 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ. ಇದು ಇದ್ಕಿದ ಬೇಳೆ ಸಾರು ಏನಂದರೆ ಮುದ್ದೆಗೆ, ಇಡ್ಲಿಗೆ, ಅನ್ನಕ್ಕೆ, ಚಪಾತಿ, ಪೂರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಪೂರಿಗೆ, ದೋಸೆಗೂ ತಿನ್ಬೋದು, ಇಡ್ಲಿಗೆಲ್ಲ. ಇದ್ಕಿದ ಬೇಳೆ ಸಾರು ರೆಡಿಯಾಗಿದೆ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.